ಕರುನಾಡು ದೇಗುಲಗಳ ಬೀಡು. ನೂರಾರು ದೇವಾಲಯಗಳು ತಮ್ಮ ದೈವೀ ಶಕ್ತಿಯಿಂದ, ಪುಣ್ಯ ಮಹಿಮೆಯಿಂದ ಸಾವಿರಾರು ಭಗವದ್ಭಕ್ತರ ಶ್ರದ್ಧಾ ಭಕ್ತಿಯ ನೆಲೆಬೀಡಾಗಿವೆ. ದೇವಾಲಯಗಳು ಕೇವಲ ಇಂದಿನ ಅವಶ್ಯಕತೆಗಾಗಿ ಮಾತ್ರವಲ್ಲ, ಅದು ಹಿಂದಿನಿಂದ ಮುಂದಿನ ಜನರಿಗೂ ಲಭಿಸಿ ದಾರಿದೀಪಗಳಾಗಿವೆ. ವೀಕ್ಷಕರೇ, ಕಲಿಯುಗದೊಳು ಹರಿರಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಎಂಬ ಆಶಯದೊಂದಿಗೆ ಕರುನಾಡಿನಲ್ಲಿ ಕಾರಣಿಕತೆಯನ್ನು ಪ್ರತ್ಯಕ್ಷ ಕಾಣಿಸುತ್ತಿರುವ ಅಪೂರ್ವ ದೇಗುಲವನ್ನು ತಮಗೆ ಪರಿಚಯಿಸುತ್ತಿದ್ದೇವೆ. ಸುಂದರ ಪ್ರಕೃತಿಯ ವನರಾಶಿಯ ನಡುವೆ ಸಹ್ಯಾದ್ರಿಯ ಮಡಿಲಲ್ಲಿ ಶ್ರುತಿ ಸ್ಮೃತಿಗಳಿಂದ ಯುಕ್ತವಾದ ವೇದಾಧ್ಯಯನಾದಿಗಳಿಗೆ ಮುಖ್ಯ ಕಾರಣನಾದ, ಧರ್ಮದ ಮೂಲನಾದ ಉತ್ತಮೋತ್ತಮ ಶ್ರೀ ವೆಂಕಟರಮಣನ ಕ್ಷೇತ್ರ. ದೇಹಿ ಎಂದು ಬೇಡುವ ಭಕ್ತರಿಗೆ ಅಭಯವನ್ನು, ಸರ್ವ ಮಂಗಲವನ್ನು ಅನುಗ್ರಹಿಸುವ ಶ್ರೀ ತಿಮ್ಮಪ್ಪ. ತಿರುಪತಿ ಶ್ರೀನಿವಾಸ ತನ್ನ ಪಟ್ಟದರಸಿ ಶ್ರೀ ಪದ್ಮಾವತಿಯೊಂದಿಗೆ ನೆಲೆಯಾದ ಪುರಾತನ ಪವಿತ್ರ ಸಾನ್ನಿಧ್ಯ. ಕರ್ನಾಟಕದ ತಿರುಪತಿ ಎಂದೇ ಪ್ರಸಿದ್ಧವಾದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಮೀಪದ ಶ್ರೀ ವೆಂಕಟರಮಣ ದೇವಸ್ಥಾನ ಶ್ರೀ ಕ್ಷೇತ್ರ ಮಂಜುಗುಣಿ. ಈ ದೇಗುಲವನ್ನು ಸಂದರ್ಶಿಸಿದರೆ ತಿರುಪತಿಗೆ ಹೋದಷ್ಟೇ ಪುಣ್ಯ. ತಿರುಪತಿಗೆ ಸರಿ ಸಮಾನವಾದ ಪುಣ್ಯ ಕ್ಷೇತ್ರ. ಯಾವಾಗಲೂ ಮಂಜಿನಿಂದ ಆವರಿಸಲ್ಪಡುವುದರಿಂದ ಈ ಸ್ಥಳಕ್ಕೆ ಮಂಜುಗುಣಿ ಎಂಬ ಹೆಸರು. ಶಿರಸಿಯಿಂದ ಕುಮಟಾ ಮಾರ್ಗದಲ್ಲಿ ಸುಮಾರು 26 ಕಿಲೋಮೀಟರಿನಷ್ಟು ದೂರ ಕ್ರಮಿಸಿ ಬಲಕ್ಕೆ ತಿರುಗಿದರೆ ಸಿಗುತ್ತದೆ ಶ್ರೀ ವೆಂಕಟರಮಣ ದೇವಸ್ಥಾನ ಮಂಜುಗುಣಿ. ನಿಸರ್ಗ ರಮಣೀಯ ಪ್ರದೇಶ, ಹಚ್ಚ ಹಸುರಿನ ವನಸಿರಿಯ ನಡುವೆ ಆಧುನಿಕತೆಗೆ ತೆರೆದಿಟ್ಟಂತೆ ಭವ್ಯವಾಗಿ ಗೋಚರಿಸುತ್ತಿದೆ ಈ ಸುಂದರ ದೇವಾಲಯ. ಇಲ್ಲಿಯ ಮಹಿಮೆ ಕುತೂಹಲವನ್ನೇ ಹುಟ್ಟಿಸುತ್ತದೆ. ಶ್ರದ್ಧಾ ಭಕ್ತಿಯ ಜನರಿಗೆ ಭಕ್ತಿ ಭಾವದ ಪುಳಕವನ್ನೇ ಉಂಟು ಮಾಡುತ್ತದೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿಯೇ ಇದೆ ಗಿಳಿಲಗುಂಡಿ ಎಂಬ ಊರು. ತಿರುಪತಿ ತಿಮ್ಮಪ್ಪ ತನ್ನ ಪರಿವಾರ ಸಮೇತ ಮೃಗಯಾ ವಿಹಾರಕ್ಕೆ ಬಂದು ಹುತ್ತದೊಳಕ್ಕೆ ಹುದುಗಿ ವಿರಮಿಸುತ್ತಿದ್ದ. 9ನೇ ಶತಮಾನದಲ್ಲಿ ತಿರುಪತಿಯಿಂದ ತೀರ್ಥಯಾತ್ರೆಗೆ ಹೊರಟಿದ್ದ ತಿರುಮಲ ಯೋಗಿಗಳು ಗಿಳಿಲಗುಂಡಿಯ ಕಂಕಹೃದ ಕೊಳದ ಬಳಿ ಗುಹೆಯಲ್ಲಿ ತಪೋಲೀನರಾದಾಗ ಅವರ ದಿವ್ಯ ಜ್ಞಾನಕ್ಕೆ ತಿಮ್ಮಪ್ಪ ವಿರಮಿಸುತ್ತಿದ್ದ ಜಾಗವು ಗೋಚರವಾಗುತ್ತದೆ. ಅರಸುತ್ತಾ ಹೋದಾಗ ಹುತ್ತದ ಮೇಲೆ ದನವು ಹಾಲು ಸುರಿಸುವುದನ್ನು ಕಂಡು ಖಚಿತರಾದ ತಿರುಮಲ ಯೋಗಿಗಳು ಹುತ್ತದೊಳಗಿದ್ದ ಶಂಖಚಕ್ರ ಗದಾಧಾರಿಯಾಗಿದ್ದು ಧನುರ್ಬಾಣಗಳನ್ನು ಹಿಡಿದು ವಿರಮಿಸುತ್ತಾ ಇದ್ದ ಶ್ರೀ ವೀರ ವೆಂಕಟೇಶ್ವರನ ವಿಗ್ರಹವನ್ನು ಹೊರತೆಗೆದು ಭಗವಂತನ ಅಪೇಕ್ಷೆಯಂತೆ ಮಂಜುಗುಣಿಯಲ್ಲಿ ಪ್ರತಿಷ್ಠಾಪಿಸಿದರೆಂದು ಸ್ಥಳ ಪುರಾಣ ಹೇಳುತ್ತದೆ. ಇನ್ನೇನು ಬೇಟೆಗೆ ಹೊರಟಿರುವನೋ ಎಂಬಂತೆ ಭಾಸವಾಗುವ ಕಲಿಯುಗದ ವೀರ ವೆಂಕಟೇಶ ತನ್ನ ಕೈಯಲ್ಲಿರುವ ಆಯುಧಗಳಿಂದ ಲಕ್ಷಾಂತರ ಭಕ್ತರಿಗೆ ಅಭಯವನ್ನು ಕರುಣಿಸುತ್ತಿದ್ದಾನೆ. ಭವ್ಯ ವಾಸ್ತುಶಿಲ್ಪದ ದೇವಾಲಯದ ಹೊರ ಪ್ರಾಂಗಣದಲ್ಲಿ
ರಾಮಾಯಣದ ದೃಶ್ಯ ಕಲಾಕೃತಿಗಳು, ವನವಾಸ, ಸೀತೆ ರಾವಣನಿಗೆ ಭಿಕ್ಷೆ ಹಾಕುವುದು, ಪುಷ್ಪಕ ವಿಮಾನ, ಸೀತಾಪಹರಣ, ರಾವಣ ಸಂಹಾರ, ರಾಮ ಪಟ್ಟಾಭಿಷೇಕ, ಅತ್ಯಂತ ಭವ್ಯವಾದ ಕೆತ್ತನೆಗಳು, ಕಣ್ಣಿಗೆ ರಸದ ಔತಣವನ್ನು ನೀಡುವ ಸರ್ವಾಂಗ ಸುಂದರ ಶಿಲಾದೇಗುಲ. ಸಾಮಾನ್ಯವಾಗಿ ಎಲ್ಲಾ ದೇವಾಲಯಗಳನ್ನು ಮೊದಲು ನಿರ್ಮಿಸಿ ನಂತರ ದೇವರ ಪ್ರತಿಷ್ಠೆಯನ್ನು ಮಾಡಲಾಗುತ್ತದೆ. ಆದರೆ ಇಲ್ಲಿ ಮಾತ್ರ ತಿರುಮಲ ಯೋಗಿಗಳು ದೇವರನ್ನು ಮೊದಲು ಪ್ರತಿಷ್ಠೆ ಮಾಡಿ ಗುಡಿ ಕಟ್ಟಿದರು. ನಂತರ ಉಡುಪಿಯ ವಾದಿರಾಜ ಸ್ವಾಮಿಗಳು ರಮಣೀಯ ನವರಂಗವನ್ನು ನಿರ್ಮಿಸಿದರೆಂದು ಹೇಳಲಾಗುತ್ತಿದೆ. ಇಲ್ಲಿ ಉಡುಪಿ ಕೃಷ್ಣನ ಬಹಳಷ್ಟು ಶಿಲ್ಪ ಕಲಾಕೃತಿಗಳನ್ನು ನಾವು ಕಾಣಬಹುದು. ತಿರುಪತಿ ವೆಂಕಟೇಶ್ವರನ ಒಂದಂಶವೆಂದೇ ಜನಿತವಾದ ಇಲ್ಲಿಯ ರಥೋತ್ಸವ ತುಂಬಾ ವಿಶೇಷ. ಚೈತ್ರ ಪೂರ್ಣಿಮೆಯಂದು ನಡೆಯುವ ಮಹಾರಥೋತ್ಸವಕ್ಕೆ ಭಕ್ತ ಸಾಗರವೇ ಸೇರುತ್ತದೆ. ಯಾಕೆಂದರೆ ಈ ದಿನ ತಿರುಪತಿಯಿಂದ ವೆಂಕಟೇಶ ಇಲ್ಲಿಗೆ ಆಗಮಿಸುತ್ತಾನೆ. ಇದಕ್ಕೆ ಪುಷ್ಟಿ ನೀಡುವಂತೆ ಚೈತ್ರ ಪೂರ್ಣಿಮೆಯಂದು ತಿರುಪತಿಯಲ್ಲಿ ಯಾವ ಪೂಜೆಯೂ ನಡೆಯುವುದಿಲ್ಲ. ಈ ಒಂದು ದಿನ ಭಗವಂತ ತಿರುಪತಿಯಲ್ಲಿ ಇರುವುದೇ ಇಲ್ಲ. ಕಷ್ಟ ಕಾರ್ಪಣ್ಯಗಳಿಂದ, ರೋಗ ರುಜಿನಗಳಿಂದ ಮುಕ್ತರಾಗಲು ಜನರು ರಥಕ್ಕೆ ಕಡಲೆ, ಬಾಳೆಹಣ್ಣು, ಮಿಠಾಯಿ ಸಮರ್ಪಣೆ ಮಾಡುತ್ತಾರೆ. ಬೇಡಿಕೆ ಈಡೇರಿದ ಕಾರಣಕ್ಕಾಗಿ ಅಕ್ಕಿ, ತೆಂಗಿನಕಾಯಿ, ತುಲಾಭಾರ, ಕಾಲು, ನಾಲಿಗೆ ಮೊದಲಾದ ದೇಹದ ಭಾಗಗಳ ಬೆಳ್ಳಿ, ಬಂಗಾರದ ಮುದ್ರಿಕೆಗಳನ್ನು ಅರ್ಪಣೆ ಮಾಡಲಾಗುತ್ತದೆ. ನವ ದಂಪತಿಗಳು ಸತ್ ಸಂತಾನ ಭಾಗ್ಯಕ್ಕಾಗಿ ಈ ದಿನ ಇಲ್ಲಿಗೆ ಆಗಮಿಸಿ ಹರಕೆ ಹಾಕುವುದು ವಿಶೇಷ. ಸಂಕಟಹರಣ ವೆಂಕಟರಮಣ ಸರ್ವರ ಇಚ್ಛಾಪೂರ್ತಿಯೊಂದಿಗೆ ಸರ್ವ ಸಂಪತ್ತನ್ನು, ಸುಖ ನೆಮ್ಮದಿಯನ್ನು ಕರುಣಿಸುತ್ತಿದ್ದಾನೆ. ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ರಹಸ್ಯ ಪೂಜೆ. ತಿರುಮಲ ಯೋಗಿಗಳ ಆದೇಶದಂತೆ ಪೂಜೆಗಳನ್ನ ರಹಸ್ಯವಾಗಿ ಮಾಡಿಕೊಂಡು ಬರಲಾಗುತ್ತದೆ. ಮಂಜುಗುಣಿಯ ಅತ್ಯಂತ ಅಪರೂಪದ, ಎಲ್ಲೂ ಕಾಣಲಾರದ ವಿಶಿಷ್ಟತೆ ಎಂದರೆ ಯಾವುದೇ ಮಂತ್ರಘೋಷಗಳಿಲ್ಲದ, ವೈದಿಕ ವಿಧಿವಿಧಾನಗಳಿಂದ ಸಂಪೂರ್ಣ ಮುಕ್ತವಾದ ಮೌನ ಪೂಜೆ. ಸಂಪೂರ್ಣ ಭಗವಂತನಿಗೆ ಶರಣಾಗುವುದು, ವೈದಿಕ ಸಂಪ್ರದಾಯಗಳಿಂದ ದೂರವಾಗಿ ಲೌಕಿಕ ಸಂಸ್ಕಾರವನ್ನು ಮಾತ್ರ ಒಳಗೊಂಡ ವಿನೂತನ ಆಚರಣೆ. ನಮ್ಮ ನಡೆ, ನುಡಿ, ಮನಗಳು ಒಂದಾಗಿರುವುದೇ ಸತ್ಯ. ಕೈಗಳಿಂದಾಗಲಿ, ಮನಸ್ಸಿನಿಂದಾಗಲಿ, ಮಾತಿನಿಂದಾಗಲಿ ಇತರರಿಗೆ ಹಿಂಸೆ ಮಾಡದಿರುವುದೇ ಅಹಿಂಸೆ. ಹೀಗೆ ಸತ್ಯ, ಅಹಿಂಸೆ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ್ಯ, ಸಂತೋಷ, ಸ್ವಾಧ್ಯಾಯ, ತಪಸ್ಸು, ಹೀಗೆ ಎಲ್ಲ ಕರ್ಮ ಫಲಗಳನ್ನ ಮತ್ತು ನಮ್ಮನ್ನು ನಾವೇ ಭಗವಂತನಿಗೆ ಸಮರ್ಪಿಸಿಕೊಳ್ಳುವ ಮೌನ ಪೂಜೆ ಇಲ್ಲಿಯ ಅತ್ಯಂತ ವಿಶಿಷ್ಟ ಸೇವಾ ಆಚರಣೆ. ಬಂಧುಗಳೇ, ಇಂತಹ ವಿರಳಾತಿ ವಿರಳ ದೇಗುಲಗಳ ದರ್ಶನದಿಂದ ಸರ್ವರ ದುಃಖ ದುಮ್ಮಾನಗಳು ಬಗೆಹರಿಯಬೇಕು. ಸರ್ವರಲ್ಲಿ ಸುನಾಯಾಸವಾದ ಬದುಕು, ಸುಮತಿ, ಸುಪ್ರಸನ್ನತೆ ಪ್ರಾಪ್ತಿಯಾಗಬೇಕು. ಹಿರಿಯರಲ್ಲಿ ಧರ್ಮ ಜಾಗೃತಿಯ ಮನವರಿಕೆಯಾಗಬೇಕು. ಕಿರಿಯರಿಗೆ
ನಮ್ಮ ಧರ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಅರಿವು ಉಂಟಾಗಬೇಕು ಎಂಬುದೇ ಈ ಸಂಚಿಕೆಯ ಮುಖ್ಯ ಉದ್ದೇಶ. ನಮ್ಮ ದೇಗುಲಗಳೇ ಚರಿತ್ರೆಯ ಹೆಗ್ಗುರುತು, ಧರ್ಮ ಸಂಸ್ಕೃತಿ ರಕ್ಷಣೆಯ ಕೇಂದ್ರಬಿಂದು. ಮಾನವೋಚಿತ ಉತ್ತಮ ಜೀವನ, ಧರ್ಮಶ್ರದ್ಧೆ, ಉತ್ತಮ ವ್ಯಕ್ತಿತ್ವ ತಮ್ಮೆಲ್ಲರಿಗೂ ಶ್ರೀ ವೆಂಕಟರಮಣ ಸ್ವಾಮಿ ಕರುಣಿಸಲೆಂದು ಸಂಪ್ರಾರ್ಥಿಸುತ್ತೇವೆ. ಈ ಸಂಚಿಕೆ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿರಬಹುದು ಸ್ನೇಹಿತರೆ. ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ವಂದನೆ.